ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನೋಡಿ, ನಾನಿವತ್ತೊಂದು ಸೀರೆಯನ್ನು ಕಟ್ ಮಾಡ್ತಾ ಇದ್ದೇನೆ. ಅದು ಅಷ್ಟು ಉದ್ದ ಬಿಟ್ಟು ನೋಡಿ ಹೀಗೆ ಕಟ್ ಮಾಡ್ತಾ ಇದ್ದೇನೆ. ಅದು ಗೊಂಡೆಗೆ ಅಂತ ಅಷ್ಟು ಉದ್ದ ಬಿಡ್ತಾ ಇದ್ದೇನೆ. ನಿಮಗೆ ಕಲಿಯುವ ಇಂಟ್ರೆಸ್ಟ್ ಇದ್ದರೆ ನಾನೀಗ ನೋಡಿ ಈ ರೀತಿ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅಂದರೆ ಇದು ಕಟ್ ಮಾಡಿ ತೆಗೆದು ನಾವು ಇಟ್ಕೊಳ್ಬೇಕು. ಕಟ್ ಮಾಡಿ ತೆಗೆದಿಟ್ಕೊಂಡು ನೋಡಿ ಅಷ್ಟು ಎಲ್ಲ ಕಟ್ ಮಾಡಿ, ಇದು ಬ್ಲೌಸ್ ಪೀಸ್ ಈಚೆದ್ದು. ನಮಗೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಿದ್ರೆ ಕಲಿತೆ ಮಾಡಬೇಕಾಗಿಲ್ಲ. ನಾನು ಕಲೀಲಿಕ್ಕೆ ಅಂತ ಹೋಗಲಿಲ್ಲ, ಆದರೂ ಕೂಡ ನಾನು ಮಾಡ್ತಾಯಿದ್ದೇನೆ. ನಾನು ನನ್ನ ಬ್ಲೌಸ್ ಎಲ್ಲ ನಾನೇ ಹೊಲ್ಕೊಳ್ತೇನೆ. ಹಾಗೆ ನಿಮಗೆ ಕಲಿಯುವ ಇಂಟ್ರೆಸ್ಟ್ ಇದ್ದರೆ ನಾನು ಇದನ್ನು ನಿಮಗೆ ಸ್ವಲ್ಪ ಅಂದರೆ ಒಂದೇ ದಿನ ಎಲ್ಲ ವೀಡಿಯೋಗಳನ್ನು ಹಾಕಲಿಕ್ಕೆ ಆಗೋದಿಲ್ಲ. ಹಾಗೆ ಸ್ವಲ್ಪನೇ ತೋರಿಸಬೇಕು ಅಂತ ಇದ್ದೇನೆ. ನಾನು ಈಗ ಒಂದು ಸಣ್ಣದು ಒಂದು ವೀಡಿಯೋವನ್ನು ನಿಮಗೆ ಹಾಕ್ತೇನೆ. ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಬೇಡ ಅಂತ ಇದ್ದರೆ ಬೇಡ ಅಂತ ಹಾಕಿ. ಯಾಕಂದರೆ ನನಗೆ ಗೊತ್ತಾಗೋದಿಲ್ಲಲ್ಲ. ಯಾರಿಗಾದರೂ ಕಲಿಯುವ ಇಂಟ್ರೆಸ್ಟ್ ಇದ್ದವರಿಗೆ ಮನೆಯಲ್ಲಿ ಒಂದು ಮಿಷಿನ್ ಇದ್ದು ನಮಗೆ ಕಲಿಬೇಕು, ಹೋಗಿ ಕಲೀಲಿಕ್ಕೆ ಇನ್ನೂ ಆಗೋದಿಲ್ಲ, ಮನೆಯಲ್ಲೇ ಕಲಿಬೇಕು ಹಾಗಂತ ಇದ್ದರೆ ನನಗೆ ಇಂಟ್ರೆಸ್ಟ್ ಇದ್ದ ಹಾಗೆ ನಿಮಗೇನು ಇಂಟ್ರೆಸ್ಟ್ ಇದ್ದರೆ ನೋಡಿ, ನಾನೀಗ ಇದನ್ನು ಒಂದು ಕಟ್ ಮಾಡೋದು ತೋರಿಸ್ತೇನೆ. ಅಂದರೆ ಅದನ್ನು ಹೇಗೆ ಹಾಕಬೇಕು, ಹೇಗೆ ಮಡಚಬೇಕು, ಹೇಗೆ ಅಳತೆ ತೆಗಿಬೇಕು ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೇನೆ. ನಿಮಗೇನು ಹಾಗೆ ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ. ನಿಧಾನಕ್ಕೆ ಅಂದರೆ ಈ ಬಟ್ಟೆಗಳನ್ನೆಲ್ಲ ನಾವು ಕಟ್ ಮಾಡಿಕೊಳ್ಳುವಾಗ ನಾವು ಅರ್ಜೆಂಟಾಗಿ ಮಾಡಿಕೊಳ್ಳುವ ಹಾಗೆ ಇಲ್ಲ. ಯಾಕಂದರೆ ಅರ್ಜೆಂಟ್ ಮಾಡಿದರೆ ಒಂದು ಸಲ ಕಟ್ಟಾಗಿ ಹೋದರೆ ಮತ್ತೆ ನಮಗೆ ಅದು ಜೋಡಿಸ್ಲಿಕ್ಕೆ ಆಗೋದಿಲ್ವಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಅರ್ಜೆಂಟ್ ಮಾಡುವ ಹಾಗೆ ಇಲ್ಲ, ನಿಧಾನಕ್ಕೆ ಮಾಡಬೇಕಾಗ್ತದೆ. ಅಳತೆ ನೋಡಬೇಕಾಗ್ತದೆ, ಎಷ್ಟು ಉದ್ದ ಉಂಟು, ಎಷ್ಟು ಅಗಲ ಉಂಟು ಎಲ್ಲ ಅಳತೆ ನೋಡಿ. ನಮಗೆ ಅಂದರೆ ನಮ್ಮ ಬ್ಲೌಸು ಎಷ್ಟು ಉದ್ದ ಉಂಟು, ಎಷ್ಟು ಅಗಲ ಉಂಟು ಅದು ಕೂಡ ನೋಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಉದ್ದನೇ ಸಾಕಾಗೋದಾದರೆ ನಾವು ಹಾಗೇ ಕಟ್ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ನಾವು ಅದರ ಕೈಗೆ ಫಸ್ಟ್ ಕಟ್ ಮಾಡಿ ತೆಗೆದಿಟ್ಕೊಂಡು ಆನಂತರ ನಾವು ಇದರಲ್ಲಿ ಬಟ್ಟೆಗಳನ್ನು ನಾವು ನೋಡಿ ಕರೆಕ್ಟಾಗಿ ನಾವು ಹಾಕ್ಕೊಳ್ಬೇಕಾಗ್ತದೆ. ಬಟ್ಟೆಗಳನ್ನು ಕರೆಕ್ಟಾಗಿ ಹಾಕ್ಕೊಂಡು ಅದರ ಲೆಕ್ಕ ತೆಗಿಬೇಕಾಗ್ತದೆ. ನಾವು ಅವಸರಪಟ್ಟು ನಾವು ಒಮ್ಮೆಲೇ ಅಳತೆ ಮಾಡಿ ಒಮ್ಮೆಲೇ ಮಾಡಿದರೆ ಅದು ಬಟ್ಟೆ ಹಾಳಾಗುತ್ತೆ. ಬಟ್ಟೆ ಹಾಳಾದರೆ ನಮಗೆ ಎಂತ ಮಾಡುವ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ದೊಡ್ಡವರ ಬ್ಲೌಸ್ ಅಂತೇಳಿ ಮತ್ತು ಸಣ್ಣವರ ಬ್ಲೌಸ್ ಹೊಲಿಲಿಕ್ಕೆ ಆಗ್ಬೋದು. ಹಾಗೆ ನಮಗೆ ಗೊತ್ತಿಲ್ಲದವರು ಅಂದರೆ ಗೊತ್ತಿದ್ದವರಿಗೆ ಗೊತ್ತಿರ್ತದೆ, ಅವರು ಒಂದು 3-4 ಒಟ್ಟಿಗೆ ಇಟ್ಟುಕೊಂಡು ಕಟ್ ಮಾಡುವರು. ಆದರೆ ನಮಗೆ ಗೊತ್ತಿಲ್ಲದವರು ಅಂದರೆ ನಮಗೆ ಹೊಲಿಬೇಕು ಅಂತ ಮನಸ್ಸಿರುತ್ತೆ, ಮನೆಯಲ್ಲಿ ಟೈಮ್ ಇರುತ್ತೆ, ಆಗ ನಾವು ಒಂದು ಮಿಷಿನ್ ಕೂಡ ಇರುತ್ತೆ. ಆಗ ಎಲ್ಲಿಯ ಹೊಲಿಸಿ ತರೋದಕ್ಕಿಂತ ನಾವೇ ನಮ್ಮ ಬಟ್ಟೆಗಳನ್ನು ಹೊಲಿಯುವ ಅಂತೇಳಿ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೆ ನಮಗೆ ಹೊಲಿಲಿಕ್ಕೆ ಗೊತ್ತಿರೋದಿಲ್ಲ. ಅಂದರೆ ನೋಡಿ ನನ್ನ ಹಾಗೆ ನಾನು ಕೂಡ ಹೋಗಿ ಕಲಿತೆ ಅಂತ ಮಾಡಲಿಲ್ಲ, ನಾನು ನನ್ನಷ್ಟಕ್ಕೆ ನಾನು ಕಲ್ತಿದ್ದೇನೆ. ಹಾಗೆ ನಿಮಗೇನು ಕೂಡ ಕಲಿಯುವ ಇಂಟ್ರೆಸ್ಟ್ ಇದ್ದರೆ ಕಲೀರಿ. ನೋಡಿ ತೋಳಿಗೆ ಈಗ ನಾನು 10 ಇಂಚ್ ಇಟ್ಕೊಂಡಿದ್ದೇನೆ. ಇಲ್ಲಿ ನಮಗೆ ಮತ್ತೆ ಎಷ್ಟು ಉಳಿತದೆ ಅಂತ ನೋಡ್ತಾ ಇದ್ದೇನೆ. ನೋಡಿ ಅದು ನಮಗೆ ಅಲ್ಲಿ ಸಾಕಾಗ್ತದೆ. ಅಂದರೆ ನನ್ನ ಬ್ಲೌಸಿನ ಅಳತೆ ನೋಡಿ ನಾನು ತೆಗೆದಿದ್ದೇನೆ. ಈಗ ನೋಡಿ ಆಚೆ 12 ಇಂಚ್ ಇತ್ತು, ಈಗ ಇದು ಕೆಳಗೆ 10 ಇಂಚ್ ಇಟ್ಕೊಂಡೆ. ಮಧ್ಯದಲ್ಲಿ ಕೂಡ 10 ಇಂಚ್ ಇಟ್ಕೊಳ್ಬೇಕಾಗ್ತದೆ. 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೇನೆ. ಯಾಕಂದರೆ ಅದು ಮತ್ತೆ ಕಟ್ ಮಾಡುವಾಗ ನಮಗೆ ಸ್ವಲ್ಪ ಕಟ್ಟಾಗಿ ಎಲ್ಲ ಹೋಗ್ತದೆ. ನಮಗೆ ತೋಳು ಉದ್ದ ಕೈ ಮಾಡೋದಾದರೆ ಎಲ್ಲ 9 ಇಂಚಿ ಬೇಕಾಗ್ತದೆ. ಅದಕ್ಕೋಸ್ಕರ ನಾನು 10 ಇಂಚಿ ಅಳತೆ ಇಟ್ಟಿದ್ದೀನಿ. ನೋಡಿ ಈಗ ಅಗಲಕ್ಕೆ 10 ಇಂಚ್ ಇಟ್ಕೊಂಡೆ. ಇನ್ನು ಉದ್ದ ಎಷ್ಟು ಬೇಕಾಗ್ತದೆ ನೋಡುವ. ಅಂದರೆ ಲೆಕ್ಕ ನಮಗೆ ಒಂದು 19 ಇಂಚು ಸಾಕಾಗ್ತದೆ. ನಾವೀಗ ಅದು ಎಷ್ಟು ಉಂಟು ಅಂತ ನೋಡಬೇಕು. ಎಷ್ಟು ಇಂಚ್ ಬರ್ತದೆ ನೋಡಿ ನಾವು ಅಳತೆ ತೆಗಿಬೇಕಾಗ್ತದೆ. ನೋಡಿ ಎಲ್ಲ ಉದ್ದಕ್ಕೆ ಅಳತೆ ಮಾಡ್ಕೊಂಡಿದ್ದೇನೆ. ಅಷ್ಟು ಉದ್ದಕ್ಕೆ ಬರುವುದಿಲ್ಲ, ಆದರೂ ಕೂಡ ತೆಗೆಯುವಾಗ ನಾವು ಸ್ವಲ್ಪ ಉದ್ದಕ್ಕೆ ನೋಡಬೇಕಾಗ್ತದಲ್ಲ, ಹಾಗೆ ಉದ್ದಕ್ಕೆ ನೋಡೋದು. ಮತ್ತು ಏನಂದರೆ ನೋಡಿ, ಇದು ನಾನೀಗ 2 ಲೈನಲ್ಲಿ ಕೂಡ ಒಟ್ಟಿಗೆ ಮಡಚಿ ಹಾಕಿದ್ದೇನೆ. ಈಗ ನಿಮಗೆ ಬೆನ್ನಿಗೆ ಎಲ್ಲ ನಾವು ಇಡೋದಾದರೆ ಈ ಪಟ್ಟಿ, ಆ ಪಟ್ಟಿ ಉಂಟಲ್ಲ ಅಲ್ಲಿ ಕಾಣುವಂಥ ಪಟ್ಟಿ, ಅದು ಬೆನ್ನಿಗೆ ಇಡುವುದಾದರೆ ಸಿಂಗಲ್ ಕಟ್ ಮಾಡ್ಕೊಳ್ಬೇಕಾಗ್ತದೆ ನಾವು. ಇದು ನನಗೆ ಬೆನ್ನಿಗೆ ಬೇಡ, ಅದಕ್ಕೋಸ್ಕರ ನಾನು ಡಬ್ಬಲ್ ಆಗಿ ಒಟ್ಟಿಗೆ ಕಟ್ ಮಾಡ್ಕೊಳ್ತೇನೆ.
ಈಗ ನೋಡಿ ಎಳೆದು ಎಲ್ಲ ಕರೆಕ್ಟ್ ಮಾಡಿ ಈಗ ನಾವು ಆಚೆ ತಿರುಗಿ ಕೂತ್ಕೊಂಡು ಅದನ್ನು ಕಟ್ ಮಾಡಬೇಕು. ಈಗ ಉದ್ದ ನೋಡುವ ಎಷ್ಟು ಬೇಕು ಅಂತ. ಒಂದು 19 ಇಂಚ್ ಆದರೆ ನೋಡಿ, ಇದು ಬ್ಲೌಸಿನ ಕೈ, ಇದು ಗಿಡ್ಡ ಕೈ ಉಂಟು, ಇದು ಗಿಡ್ಡ ಕೈ ಉಂಟು ನೋಡಿ, ಅದು ಒಂದು 6 ಇಂಚೆಲ್ಲ ಉಂಟು. ಅದು ನಮಗೆ ಸಾಕಾಗೋದಿಲ್ಲ. ಈಗ ನಾವು ಉದ್ದ 9 ಇಂಚ್ ಅಂದರೆ 10 ಇಂಚ್ ಇಟ್ಟಿದ್ದೇನಲ್ಲ, 9 ಇಂಚ್ ಆದರೆ ಮತ್ತೆ ನಮಗೆ ಕಟ್ ಮಾಡಲಿಕ್ಕೆ ಸಿಗುತ್ತೆ, ಸೈಡ್ ಕಟ್ ಮಾಡಬೇಕಲ್ಲ. ಹಾಗೆ ಅದನ್ನು ಈಗ ನಾವು ನೋಡಿ, ಈಗ ಅದು ಎಷ್ಟು ಉದ್ದ ಬೇಕಾಗ್ತದೆ ನೋಡುವ. ಈಗೊಂದು 19 ಇಂಚ್ ಆದರೆ 20 ಇಂಚ್ ಇಟ್ಕೊಳ್ಳುವ ನಾವು ಈಗ ಉದ್ದಕ್ಕೆ. ಈಗೊಂದು ನೋಡಿ, ಈಗ ನೋಡಿ 20 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡೆ. ಅದು ನಮಗೆ 20 ಇಂಚು ಸಾಕಾಗ್ತದೆ ಉದ್ದಕ್ಕೆ. ಅಂದರೆ ಅದು 19 ಇಂಚು ಬೇಕಾಗೋದು, 20 ಇಂಚು ಇಟ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಪರವಾಗಿಲ್ಲ, ಕಡಿಮೆ ಆದರೆ ನಮಗೆ ಅದು ಮತ್ತೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು 20 ಇಂಚು ಇಟ್ಕೊಂಡಿದ್ದೇನೆ. ಈಗ ಇದನ್ನು ನಾವು ಬಟ್ಟೆ ತಿರುಗಿಸಿ ನಾವು ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಸೈಡಿಗೆ ಹೋಗಿ ಅದನ್ನು ಕಟ್ ಮಾಡ್ಕೊಳ್ಬೇಕು. ನಾವು ಇದರಲ್ಲಿ ಆದಷ್ಟು ನಿಧಾನಕ್ಕೆ ಮಾಡಬೇಕಾಗ್ತದೆ. ಫಾಸ್ಟ್ ಕಟ್ ಮಾಡಲಿಕ್ಕೆ ಹೋಗಿ ಅಂದರೆ ಒಮ್ಮೆ ಏನಾಗ್ತದೆ ಅಂದರೆ ನಮಗೆ ಎಷ್ಟು ಯೋಚನೆ ಮಾಡಿದರೂ ಕಡಿಮೆ ಅಂತಲೇ ಅನ್ನಿಸ್ತದೆ. ಬಟ್ಟೆ ಜಾರದಾಗೆ ನೋಡ್ಕೊಳ್ಬೇಕು. ಬಟ್ಟೆ ಜಾರದಾಗೆ ನೋಡಿಕೊಂಡು ಸಾಧ್ಯ ಆದರೆ ಇದು ಕಟ್ ಮಾಡಿ ಆದಮೇಲೆ ಮತ್ತೆ ಹೇಗೂ ಅದಕ್ಕೆ ಗುಂಡು ಸೂಜಿ ಹಾಕಬೇಕಾಗ್ತದೆ. ಈಗಾದರೆ ಪರವಾಗಿಲ್ಲ. ಈಗ ನಾವು ಸೈಡ್ ಇದು ಕಟ್ ಮಾಡಿ ತೆಗೆಯುವ. ಒಂದು ಅಡ್ಡಕ್ಕೆ 10 ಇಂಚಿ, ಉದ್ದಕ್ಕೆ 20 ಇಂಚಿ ನೋಡಿ, ಅಷ್ಟುದ್ದ. ಈಗ ಹಾಗೆ ಮಡಚಿ ಹಾಕಿ ಕೂಡ ಅಳತೆ ಮಾಡಿದರೆ ಕಟ್ ಮಾಡ್ಬೋದು. ನಾನು ಹಾಗೆ ಮಾಡೋದಿಲ್ಲ, ಯಾಕಂದರೆ ಅದು ಹಾಗೆ ಮಾಡಿದರೆ ಜಾರಿದರೆ ಒಳಗೆ ಬಟ್ಟೆ ಎಲ್ಲ ಇದು ಜಾರುವ ಚಾನ್ಸಸ್ ಇರುತ್ತೆ. ಮತ್ತು ನಾನು ಹೀಗೆ ತೋರಿಸಿ ಮತ್ತು ನೀವು ಕೂಡ ಹಾಗೆಯೇ ಮಾಡಿದರೆ ನನಗೆ ಬೈಕೊಂಡ್ರೆ ಅದಕ್ಕೆ ಅದು ಹಾಗೆ ಬೇಡ. ನಾವು ಅದನ್ನು ಬಿಡಿಸಿಟ್ಟೆ ನಾವು ಕಟ್ ಮಾಡಿಕೊಳ್ಳುವ. ನೋಡಿ, ಅದನ್ನು ತೆಗೆದು ಬಿಡಿಸಿಡುವ. ಹೀಗೆ ಬಿಡಿಸಿ ಆದ ನಂತರ ಅದನ್ನು ನಾವು ಕಟ್ ಮಾಡಿಕೊಳ್ಳುವ. ಯಾಕಂದರೆ ನೋಡಿ, ಈಗ ಒಟ್ಟಿಗೆ 20 ಇಂಚು ಸಾಕು ನಮಗೆ ತೋಳಿಗೆ ಬಟ್ಟೆಯನ್ನು ಕಟ್ ಮಾಡುವ. ಈಗ ಬಟ್ಟೆಯನ್ನು ಕಟ್ ಮಾಡಿಕೊಳ್ಳುವ. ಬಟ್ಟೆ ನಿಧಾನಕ್ಕೆ ಕಟ್ ಮಾಡಿಕೊಳ್ಬೇಕು, ಅದು ಇಲ್ಲದ್ರೆ ಎಳೆದೋದಾಗೆ ಆಗ್ತದೆ. ನೋಡಿ, ಹೀಗೆ ನಿಧಾನಕ್ಕೆ ಕಟ್ ಮಾಡಿಕೊಳ್ಬೇಕು. ಈಗ ತೋಳಿಗೆ ಬಟ್ಟೆ ಕಟ್ ಮಾಡ್ಕೊಳ್ತಿದ್ದೇವೆ ನಾವು. ಅದು ನಾವು ಅಷ್ಟೇ ಕಟ್ ಮಾಡಿಕೊಳ್ಬೇಕು. ಜಾಸ್ತಿ ನಮಗೆ ಬೇಕಾದರೆ ಮತ್ತೆ ಆಚೆದ ಬಟ್ಟೆ ಉಪಯೋಗ ಮಾಡಲಿಕ್ಕೆ ಆಗ್ತದಲ್ಲ, ಅದಕ್ಕೆ. ಈಗ ತೋಳಿನ 20 ಇಂಚು ಬಟ್ಟೆನ ನಾವು ಕಟ್ ಮಾಡ್ಕೊಳ್ತಿದ್ದೇವೆ. ನೋಡಿ, ಈಗ ಮಾರ್ಕ್ ಹಾಕಿದಲ್ಲಿ 20 ಇಂಚು ಬಟ್ಟೆನ್ನು ಕಟ್ ಮಾಡ್ಕೊಳ್ತಿದ್ದೇನೆ. ಈಗ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲವನ್ನು ತೋರಿಸುವುದಿಲ್ಲ, ಸ್ವಲ್ಪ ತೋರಿಸ್ತೇನೆ ಅಷ್ಟೇ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ನೋಡಿ, ತೋಳಿನ ಬಟ್ಟೆ ಕಟ್ ಮಾಡಿ ಆಯಿತು. ಇದನ್ನು ನಾವು ಮಡಚಿ ತೆಗೆದಿಟ್ಕೊಳ್ಳೋಣ. ಮತ್ತು ನಾವು ಅದನ್ನು ಕಟ್ ಮಾಡಿಕೊಳ್ಬೇಕು ಸೈಡಿಗೆ. ಅದು ಹೊಲಿಯುವಾಗ ಕಟ್ ಮಾಡಿದರೂ ಆಗುತ್ತೆ, ಮತ್ತು ಇಲ್ಲದಿದ್ದರೆ ಆ ಬಟ್ಟೆನ ಕಟ್ ಮಾಡಿಕೊಳ್ಳುವಾಗಲೂ ಕಟ್ ಮಾಡಿಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಡಚಿ ಅದನ್ನ ತೆಗೆದಿಟ್ಕೊಳ್ಳೋಣ. ನಾವು ಯಾವುದೇ ಪೀಸನ್ನು ಕೂಡ ಇದರಲ್ಲಿ ನಾವು ಆಚೆ ಮಾಡುವಾಗೆ ಇಲ್ಲ. ಇದನ್ನು ಚೆಂದ ಮಾಡಿ ಮಡಚಿ ಕಟ್ಟಿ ತೆಗೆದಿಡಬೇಕು. ನೋಡಿ, ಇದು ಈಗ ಈ ಬ್ಲೌಸು ನಾವು ಈ ರೀತಿ ಅಳತೆ ತೆಗಿಬೇಕಾಗ್ತದೆ. ಈಗ ನೋಡಿ, ಅದಂದರೆ ನಾವು ಹಾಕಿರ್ತೇವಲ್ಲ, ಹಾಗೆ ಸ್ವಲ್ಪ ಮೇಲೆ ಹೋಗಿರ್ತದೆ. ಅದಕ್ಕೆ ಇದನ್ನು ಸರಿ ಎಳೆದು ಹಿಡಿಬೇಕು. ಈಗ ನೋಡಿ, ಇದು 15 ಇಂಚು ಉಂಟು. ಈಗ ನಾವು ಇಡುವಾಗ 16 ಇಂಚು ಇಡಬೇಕು. ಯಾಕಂದರೆ ಇಲ್ಲಿ ಮೇಲೆ ಹೋಗುತ್ತೆ ಸ್ಟಿಚ್ಚಿಗೆ, ಮತ್ತು ಇಲ್ಲಿ ಒಳಗೆ ಹೋಗ್ತದೆ, ಇಲ್ಲಿ ಸ್ಟಿಚ್ಚಿಗೆ ಹೋಗ್ತದೆ, ಹಾಗೆ 2-3 ಸ್ಟಿಚ್ಚಿಗೆ ಹೋಗ್ತದೆ. ಹಾಗಾಗಿ ಒಂದು 1/4 ಇಂಚು ಅಂದರೂ 3/4 ಇಂಚು ಹೋಗುತ್ತೆ. 1/4 ಇಂಚು ಸಾಕಾಗೋದಿಲ್ಲ. ನೋಡಿ, ಇದೊಂದು ಸಾಧಾರಣ ಅರ್ಧ ಇಂಚುವರೆಗೆ ಬರುತ್ತಲ್ಲ, ಹಾಗಾಗಿ ನಮಗೆ 3/4 ಇಂಚು, ಇದು ಅರ್ಧ ಇಂಚು ಇಟ್ಟರೆ 1.5 ಇಂಚು ಹೋಗುತ್ತೆ.
ಈಗ ಸ್ವಲ್ಪ ಆಚೆ ಈಚೆ ಮಾಡಿದ್ರೂ 1 ಇಂಚು ಬೇಕಾಗ್ತದೆ. ಹಾಗೆ ನಾನು 16 ಇಂಚು ಇಟ್ಕೊಳ್ತೇನೆ. ನೋಡಿ ಇಲ್ಲಿ 16 ಇಂಚಿಗೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಹೀಗೆ ಇಲ್ಲಿ ಒಂದು 2-3 ಜಾಗದಲ್ಲಿ ಹೀಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ 16 ಇಂಚಿಗೆ ಇಟ್ಟು ಇಲ್ಲಿ ಮಾರ್ಕ್ ಮಾಡಬೇಕು. ಹಾಗೆ ಇಲ್ಲಿ ಕೂಡ ಹಾಗೆ 16 ಇಂಚಿಟ್ಟು ನಾವು ಇಲ್ಲಿ ಮಾರ್ಕ್ ಮಾಡಬೇಕು. ಈಗ ಇದನ್ನ ಈ ಪೀಸನ್ನು ಕಟ್ ಮಾಡುವ ನಾವು. ಈಗ ನೋಡಿ ಕಟ್ ಮಾಡಿ ಆಗ್ತಾ ಬಂತು. ಅಂದರೆ ಚೌಕಾಕಾರಕ್ಕೆ ಇದು ನಾವು ಕಟ್ ಮಾಡ್ಕೊಳ್ತಿದ್ದೇವೆ. ಬಟ್ಟೆಯನ್ನು ಫಸ್ಟಿಗೆ ಕರೆಕ್ಟ್ ಮಾಡ್ಕೊಳ್ಬೇಕಲ್ಲ, ಹಾಗೆ ನೋಡಿ ಈಗ ಕಟ್ ಮಾಡಿ. ನೋಡಿ ಇದು ಇಲ್ಲಿ ನಾವು ಯಾವಾಗಲೂ ಅಳತೆ ತೆಗೆಯುವಾಗ ಕಂಕುಳ ಹತ್ರ ಅಂದರೆ ಇಲ್ಲಿ ಅಳತೆ ತೆಗಿಬೇಕಾಗ್ತದೆ. ಇದು 22 ಇಂಚು ಉಂಟು. ಹಾಗೆ ನಾವು ಅಂದರೆ ಯಾವಾಗಲೂ ಈ ಮೆಜರ್ಮೆಂಟ್ ತೆಗೆಯುವಾಗ ಇದು ಇಲ್ಲಿ ಹೊರಗಿಂದಲೇ ತೆಗಿಬೇಕಾಗ್ತದೆ. ಒಳಗಿಂದ ಮತ್ತೆ ನಮಗೆ ಎಷ್ಟು ಬೇಕು ಅಷ್ಟು ಮತ್ತೆ ನಾವು ಹೊಲ್ಕೊಳ್ಳುವಂಥದ್ದು. ಯಾಕಂದರೆ ಇಲ್ಲಿ ಹೊರಗೆ ನಾವು ಬಟ್ಟೆ ಬಿಡಬೇಕಾಗ್ತದಲ್ಲ, ಅದಕ್ಕೋಸ್ಕರ. ಈಗ ನೋಡಿ ಇದು 22 ಇಂಚು ಉಂಟು. ಇದು ಇಂಚು ಉಂಟು. ನಾವು ಅಂದರೆ ಈ ಬಟನ್ ಹಾಕ್ಕೊಂಡಿದ್ದೇವೆ. ಈಗ ಇಲ್ಲಿ ಎಳೆದು ನಾವು ಕರೆಕ್ಟಾಗಿ ಎಳೆದು ತೆಗಿಬೇಕಾಗ್ತದೆ. 22 ಇಂಚಿಗೆ ಈಗ ಉಂಟು. ಇದು ಕೂಡ 22 ಇಂಚು ಬೇಕಾಗ್ತದೆ ನಮಗೆ. ಎಷ್ಟು ಉಂಟು ನೋಡುವ. ಈಗ ಇದು ಜಾಸ್ತಿ ಉಂಟು, ಇದನ್ನು ಸ್ವಲ್ಪ ನಾವು ಈಗ ತೆಗಿಬೇಕಾಗ್ತದೆ. ಹದಿನಾರು ಇಂಚಿಗಿಂತ ಜಾಸ್ತಿ ಇದ್ದರೆ ಕಟ್ ಮಾಡಿ ತೆಗಿಬೇಕು. ಅಂದರೆ ಅದು ಮೂಲೆ ಎಲ್ಲ ಕರೆಕ್ಟ್ ಬರಬೇಕಲ್ಲ, ಅದಕ್ಕೆ ಈಗ ಮತ್ತೆ ಅಳತೆ ಮಾಡಿ ತೆಗಿತಿದ್ದೇನೆ. ನೋಡಿ ಈಗ ನೋಡಿ 23 ಇಂಚು ಉಂಟು. ಅಂದರೆ ಅರ್ಧ ಇಂಚು ಈಚೆ ಬಿಡುವ. ಮತ್ತೆ ಹಾಗೆ 23 ಇಂಚು ಇಟ್ಟಿದ್ದೇನೆ. ಹಾಗೆ ಹೀಗೆ 16 ಇಂಚು ಇಟ್ಟಿದ್ದೇನೆ. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಬೇಕಾದರೆ ಲೈನಿಂಗ್ ಪೀಸ್ ಈಗ ಹಾಕಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಲೈನಿಂಗ್ ಪೀಸ್ ಮತ್ತು ಬ್ಲೌಸ್ ಪೀಸನ್ನು ಬೇರೆನೇ ಕಟ್ ಮಾಡ್ಕೊಳ್ತಿದ್ದೇನೆ. ಇಲ್ಲ ಇದ್ರೆ ಜೊತೆಯಲ್ಲಿ ಕಟ್ ಮಾಡಲಿಕ್ಕಾಗುತ್ತೆ ಒಟ್ಟಿಗೆ. ಆದರೆ ಅದು ಜಾರಿದರೆ ಕಷ್ಟ ಆಗ್ತದೆ ಅಂತೇಳಿ ನಾನಿಲ್ಲಿ ಬೇರೆನೇ ಕಟ್ ಮಾಡ್ತಿದ್ದೇನೆ. ನೋಡಿ ಅದರಷ್ಟೇ ಅಳತೆ ಇಟ್ಟರೆ ಆಯಿತು. ನಾನು ಅದಕ್ಕೆ ಬೇರೆನೇ ಕಟ್ ಮಾಡಿ ಜೊತೆಯಲ್ಲಿ ಮತ್ತೆ ಜಾಯಿಂಟ್ ಕೊಡ್ತೇನೆ. ಈಗ ನೋಡಿ ಅದು 23 ಇಂಚು ಉದ್ದ ಮತ್ತು 16 ಇಂಚು ಅಗಲ, ಅದರಷ್ಟೇ ಇಡಬೇಕು ನಾವು. ಇಡುವಾಗ ನಮಗೆ ಇದು ಕೂಡ ಹಾಗೆ, ಇದು ಒಳ ಸೈಡ್, ಇದು ಮೇಲೆ ಸೈಡ್. ನಾವು ಇದನ್ನು ಹೀಗೆ ಹಾಕ್ಬೇಕು. ಬಟ್ಟೆ ಇದು ಮೇಲೆ ಬೀಳಬೇಕಲ್ಲ, ಅದಕ್ಕೆ. ಮತ್ತು ಹೌದು, ಇದು ಮೇಲೆ ಸೈಡ್, ಇದು ಒಳ ಸೈಡ್, ಅಡಿ ಸೈಡ್ ಇದು ಒಳ ಸೈಡ್. ನಾವು ಅದು ಮತ್ತೆ ಮಚ್ಚ ಹಾಕುವಾಗ ಆಚೆ ಸೈಡ್ ಬೀಳ್ತದೆ. ಹಾಗೆ ಇದು ಈಗ ನೋಡಿ ಇದನ್ನು
ಸರಿಯಾಗಿ ಜೋಡಿಸ್ಕೊಳ್ಬೇಕು ನಾವು. ಹೀಗೆ ಕರೆಕ್ಟ್ ಆಗಿದೆಲ್ಲ, ಒಂದಕ್ಕೊಂದು ಬಟ್ಟೆ ಕರೆಕ್ಟ್ ಉಂಟಲ್ಲ, ಇದೇ ರೀತಿ ಆಗಬೇಕು. ಈಗ ನಾವು ಇದನ್ನು ಮಡಚಿಕೊಳ್ಳುವ. ಯಾಕಂದರೆ ನಾವು ಆಚೆ ಸೈಡ್ ಮಡಚಿದ್ರೆ ನಮಗೆ ಅದು ಜಾರಿದ್ರೆ ಗೊತ್ತಾಗೋದಿಲ್ಲಲ್ಲ, ಅದಕ್ಕೆ ಹೀಗೆ ಮಡಚಿಕೊಳ್ಳುವ. ಈಗ 4 ಫೋಲ್ಡ್ ಒಟ್ಟಿಗೆ ಆಯ್ತಲ್ಲ ಇದು. ಏನಪ್ಪ ಇವರು ಇಷ್ಟು ಸಲ ಮಡಿಸ್ತಾರೆ, ಏನಪ್ಪ ಇವರು ಇಷ್ಟು ನಿಧಾನ ಮಾಡ್ತಾರೆ ಅಂತ ತಿಳ್ಕೊಳ್ಬೇಡಿ. ಯಾಕಂದರೆ ಇದು ನಾವು ಆದಷ್ಟು ತಾಳ್ಮೆಯಿಂದ ಮಡಚೋದೆಲ್ಲ ಕರೆಕ್ಟ್ ಆಗಬೇಕು. ಕರೆಕ್ಟ್ ಮಡಚಿ ಅದನ್ನು ಇನ್ನೊಂದು ಫೋಲ್ಡ್ ಮಾಡಲಿಕ್ಕುಂಟು. ಈಗ ನೋಡಿ ಹೀಗೆ ಮಡಚಬೇಕು. ಇದು ಯಾಕೆ ಹೀಗೆ ಮಡಚೋದಂದರೆ ನಮಗೆ ತೋಳೆಲ್ಲ ಒಂದೇ ಲೆಕ್ಕ ಬರುತ್ತೆ ಅದಕ್ಕೆ. ಈಗ ನಾವು ಹೀಗೆ ಎಷ್ಟು ಇಟ್ಟಿದ್ದೇವೆ, 16 ಇಂಚ್ ಇಟ್ಟಿದ್ದೇವೆ. ಹೀಗೆ ಎಷ್ಟು ಇಟ್ಟಿದ್ದೇವೆ, ಆಗ 22 ಇಡಬೇಕಿತ್ತು, 23 ಇಟ್ಟಿದ್ದೇವೆ. ಅಂದರೆ ನೋಡಿ 11.5 ಉಂಟು ಇಲ್ಲಿ. ಹಾಗೆ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಂಟು ಅಂತ 10 ಇಂಚ್ ಉಂಟು ನೋಡಿ, 10 ಇಂಚ್ ಉಂಟು. ಅಂದರೆ ಹತ್ತಿ ಬರ್ತಿ ಸಿಗದಿದ್ರು ನಮಗೆ 9 ಆದರೂ ಇಡಬೇಕು, 9.5 ಆದರೂ ಇಡಬೇಕು. ನೋಡು ಈಗ ಎಷ್ಟು ಸಿಗ್ತದೆ ಅಂತ. ಈಗ ನೋಡಿ 10 ಅಂದರೆ ಇಲ್ಲಿಗೆ ಬರುತ್ತೆ, 10 ಅಂದರೆ ಇಲ್ಲಿಗೆ ಬರುತ್ತೆ. ಹಾಗೆ ನಾವು ಇಲ್ಲಿ ಒಂದು ಮಾರ್ಕ್ ಈಗ ಅಂದರೆ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳೋಣ. ಈಗ 10 ಅಂದರೆ ಇಲ್ಲಿಗೆ ಬರುತ್ತೆ. ಆಗ ಇಲ್ಲಿ ಎಷ್ಟು ಸಿಗುತ್ತೆ ನೋಡಬೇಕು. ಇಲ್ಲಿ ಒಂದು 9 ಇಂಚ್ ಆದರೂ ಬೇಕಾಗ್ತದೆ. ನೋಡಿ 8.5 ಇಂಚ್ ಉಂಟು. ಈಗ ನೋಡಿ ನಮಗೆ ಮಡಚೆಲ್ಲ ಹೋಗಿ ಆದಮೇಲೆ ಈಗ ನೋಡಿ ಇಲ್ಲಿ 9 ಇಂಚ್ ಉಂಟಲ್ಲ, 9 ಅಲ್ಲ 6, 7 ಇಂಚ್ ಉಂಟು ನೋಡಿ, 7 ಇಂಚ್ ಉಂಟು. ಆಗ ನಾವು ಇಲ್ಲಿ ಎಷ್ಟು ಇಡಬೇಕಾಗ್ತದೆ, ಒಂದು 9 ಇಂಚ್ ಇಡಬೇಕಾಗ್ತದಲ್ಲ. ಈಗ ಇದರ ಒಳಗೆ ಮಡಚಲಿಕ್ಕೆ ಹೋಗ್ತದೆ, ಇದರ ಒಳಗೆ ಮಡಚಲಿಕ್ಕೆ ಹೋಗ್ತದೆ, ಮತ್ತು ಇಲ್ಲಿ ಮಡಚಲಿಕ್ಕೆ ಸಿಗ್ತದೆ, ಇಲ್ಲಿ ಹೋಗ್ತದೆ. ಹಾಗೆ ನಮಗೆ 9 ಇಂಚ್ ಇಡಬೇಕಾಗ್ತದಲ್ಲ. 9 ಇಂಚ್ ಇಲ್ಲಿ ಇಟ್ಟರೆ ನೋಡಿ ಇಲ್ಲಿಗೆ ಬರುತ್ತದೆ. ನೋಡುವ ಆಚೆಯಲ್ಲಿ ಎಷ್ಟು ಸಿಗ್ತದೆ ನೋಡುವ. ಇಲ್ಲಿ 9 ಬರುತ್ತೆ ಇಲ್ಲಿಗೆ. ಈಗ ಅಲ್ಲಿದ್ದ ಅಳತೆ ತೆಗೆದಾದ್ಮೇಲೆ ನಾವು ಕುತ್ತಿಗೆ ಅಳತೆ ಹೇಗೆ ತೆಗೆಯೋದು ಅಂತ ಒಂದು 3 ಇಂಚ್ ಇಡಬೇಕಾಗ್ತದೆ. ಅಂದರೆ ನೋಡಿ ಇಲ್ಲಿ ಇದು ಕುತ್ತಿಗೆಯ ಅಳತೆಗೆ ಇಲ್ಲಿಂದ ನಾನು ತೆಗೆದಿದ್ದೇನೆ ನೋಡಿ, ಇಲ್ಲಿ 3.5 ಇಂಚ್ ಸಿಕ್ಕಿತು, ಅಷ್ಟು ಬರೋದಿಲ್ಲ, ಅದು ಕೆಳಗೆ ಅಲ್ಲ. ಹಾಗೆ 3 ಇಂಚ್ ಬರುತ್ತೆ, 3 ಇಂಚ್ ಕುತ್ತಿಗೆಗೆ ಸಮಕ್ಕೆ. ನೋಡಿ ನೋಡಿ ಇಲ್ಲಿ 3 ಇಂಚ್ ಕುತ್ತಿಗೆ ಅಳತೆ ಬರುತ್ತೆ ಇಲ್ಲಿಗೆ. ನೋಡಿ ಈ ಸರಿಗೆ ಇದು 3 ಇಂಚ್ ಬರುತ್ತೆ. ಹಾಗೆ ಇಲ್ಲಿ ನೋಡಿ ಈಗ 2 ಇಂಚ್ ಬಂತು, ಆದರೆ ನಾವು ಇಡುವಾಗ 3 ಇಂಚ್ ಇಡಬೇಕಾಗ್ತದೆ. ಒಟ್ಟಿಗೆ ನಾವು 3, 2, 5 ಇಂಚ್ ಬೇಕಾಗ್ತದೆ ನಮಗೆ. ನೋಡು ಇದರಲ್ಲಿ ಎಷ್ಟು ಉಂಟು ಅಂತ ನೋಡ್ತೀನಿ. ಮೂರು 6 ಇಲ್ಲಿಗೆ ಬರ್ತದೆ, 6, 5 ಇಟ್ಟರೆ ಇಲ್ಲಿ ಬರುತ್ತಲ್ಲ. ಐದು ಇಟ್ಟರೆ ಅಲ್ಲಿಗೆ ಬರ್ತದೆ. ಆಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಸಿಗ್ತದೆ ನೋಡಬೇಕೀಗ. 10 ಇಂಚ್ ಸಿಗ್ತದೆ, 10 ಇಂಚ್ ಆಗ್ತದಲ್ಲ, 10 ಇಂಚ್ ಆಗ್ತದೆ. ಇದ್ರೆ ಹೊಲಿರಿ, ಇಲ್ಲದಿದ್ದರೆ ಹೊಲಿಬೇಡಿ, ಕರೆಕ್ಟ್ ನೋಡ್ಕೊಳ್ಳಿ. ನಾನು ಹೇಳಿದ ಐಡಿಯಾ ನಿಮಗೆ ಬರೋದು ಆದರೆ ನೀವು ಹೊಲಿರಿ. ನೋಡಿ ಇದರಲ್ಲಿ ಈಗ 3 ಇಂಚ್ ಉಂಟು, ಹಾಗೆ ಇಲ್ಲಿ 2 ಇಂಚ್ ಅಂದರೆ 5 ಇಂಚ್ ಬರ್ತದೆ. ಒಟ್ಟಿಗೆ 5 ಇಂಚ್ ಇಟ್ಕೊಳ್ತೇನೆ. ಐದು ಇಂಚ್ ಇಟ್ಕೊಂಡಿದ್ದೇನೆ. ಇಲ್ಲಿ ಮಾರ್ಕ್ ಮಾಡಿದ್ದೇನೆ ನೋಡಿ 5 ಇಂಚಿಗೆ. ಇಲ್ಲಿಗೆ 10 ಇಂಚ್ ಉಂಟು. ಆಗ ನಾವೆಂತ ಮಾಡಬೇಕು,
ಈಗ ಇಲ್ಲಿಗೊಂದು 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳುವ. ನೋಡಿ ಇಲ್ಲಿಗೆ 5 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ತೇನೆ. ಇಲ್ಲಿ 5 ಇಂಚ್ ಮಾರ್ಕ್ ಮಾಡಿಕೊಂಡೆ. ಇಲ್ಲಿ ನೋಡಿ 5 ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು. ಇಲ್ಲಿನೂ 5 ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು. ಈಗ ಈ ಸಮಕ್ಕೆ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಇಲ್ಲಿ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ನಾವು ಇದಕ್ಕೆ ಮಾರ್ಕ್ ಮಾಡುವಾಗ ನೋಡಿ ಈ ರೀತಿ ಬರ್ತದೆ. ಇದರ ಒಳ ಸೈಡಲ್ಲಿ ಬರಬೇಕು. ಹೀಗೆ ಬರಬೇಕು. ನೋಡಿ ಇಲ್ಲಿ 5 ಇಂಚಿಗೆ, ಇಲ್ಲಿ 5 ಇಂಚಿಗೆ, ಇದು ಹೀಗೆ ನೋಡಿ ಲೆಕ್ಕ ನೀವು ಮಾರ್ಕ್ ಮಾಡ್ಕೊಳ್ಳೋದು ಆದರೆ ನೋಡಿ 8.5 ಇಂಚು ಬರುತ್ತದೆ. 1 ಇಂಚು ಬಿಟ್ಟರೆ 7.5 ಇಂಚಿಗೆ ನಾವು ಮೂಲೆ ಮಾರ್ಕ್ ಮಾಡ್ಕೊಳ್ಬೇಕು. ಹೀಗೆ ಇದು 7.5 ಉಂಟಿಗೆ, ಹೀಗೆ 5 ಉಂಟು, ಹೀಗೆ 5 ಉಂಟು. ಈಗ ನಾವು ಕಟ್ಟಿಂಗ್ ಮಾಡ್ಕೊಳ್ಳಿಕ್ಕೆ ಈಗ ಇಲ್ಲಿ ಒಳಗೆ ತಗೊಳ್ಬೇಕು. ಎದುರು ಸೈಡ್ದು ಇದು ಎದುರು ಸೈಡ್ ಅಲ್ಲ, ಎದುರು ಸೈಡ್ದು ಫಸ್ಟ್ ತಗೊಳ್ಬೇಕು. ಇಲ್ಲಾಂದ್ರೆ ಅದು ನಮಗೆ ಮಿಸ್ಟೇಕ್ ಆಗುತ್ತದೆ. ಹಾಗೆ ಇಲ್ಲಿ ನೋಡಿ ಇದು ಕೂಡ ಎಷ್ಟು ಇಂಚು ಉಂಟು? 6 ಇಂಚು ಉಂಟು. 6 ಇಂಚ್ ಇದ್ರೆ ನಾವು 6 ಇಂಚು ತಗೊಂಡ್ರೆ ಮತ್ತೆ ಕೆಳಗೆ ಹೋಗ್ತದಲ್ಲ ಇಲ್ಲಿ ಮಡಚಿ ಹೊಲಿಯುವಾಗ. 5.5 ಇಂಚು ತಗೊಳ್ಬೇಕು ನಾವು. ಈಗ ಇದು 6 ಇಂಚು ಉಂಟು, 5.5 ಇಂಚು ತಗೊಳ್ಬೇಕು. ಇದು ನೋಡಿ 5.5 ಇಂಚು ಆಯ್ತು. ಇಲ್ಲಿಗೆ 6 ಇಂಚು ತಗೊಂಡ್ರೆ ನಾವು ಇಲ್ಲಿವರೆಗೆ ಬರ್ತದೆ. ಕಟ್ ಮಾಡುವಾಗ ಮತ್ತೆ ಕೆಳಗೆ ಹೋಗ್ತದಲ್ಲ, ಅದಕ್ಕೆ 5.5 ಇಂಚು ತಗೊಳ್ತೇನೆ. ಈಗ ನೋಡಿ 3 ಇಂಚು ಉಂಟು, ಇಲ್ಲಿ 3 ಇಂಚು ಇಟ್ಕೊಳ್ಬೇಕು. ಇದು 3 ಇಂಚು ಇಟ್ಕೊಳ್ಬೇಕು. ಯಾಕಂದರೆ ಇಲ್ಲಿ ಸ್ಟಿಚ್ಗೆ ಹೋಗ್ತದೆ, ಇಲ್ಲಿ ಸ್ಟಿಚ್ಗೆ ಹೋಗ್ತದೆ, ಆಗ ಇಷ್ಟೇ ಸಿಗ್ತದೆ ನಮಗೆ. ಹಾಗಾಗಿ ನಾವು 3 ಇಂಚು ಇಟ್ಕೊಳ್ಬೇಕಾಗ್ತದೆ. ನಾವು ಅಲ್ಲಿ ಎಷ್ಟು ಇಂಚು? 5.5 ಇಂಚು ತಗೊಂಡಿದ್ದೇವೆ. ಇಲ್ಲಿ ಒಂದು 4.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳುವ. ಇಲ್ಲಿ ಅದರಲ್ಲಿ ಕುತ್ತಿಗೆ ರೌಂಡ್ ಹೋಗ್ಬೇಕಲ್ಲ, ಅದಕ್ಕೆ 4.5ಗೆ ಒಂದು ಮಾರ್ಕ್. ಈಗ ಇದನ್ನು ಕಟ್ ಮಾಡ್ಕೊಳ್ಳುವ. ಇದಕ್ಕೆ ನಾವು ಗುಂಡು ಸೂಜಿ ಒಂದೊಂದು ಹಾಕ್ಕೊಳ್ಳುವ. ಯಾಕಂದರೆ ಒಳಗಿನ ಬಟ್ಟೆ ಮತ್ತು ಹೊರಗಿನ ಬಟ್ಟೆ ಆಚೆ ಈಚೆ ಆಗದಾಗೆ ಅದು ಜಾರ್ತದಲ್ಲ, ಅದಕ್ಕೋಸ್ಕರ ನಾವು ಒಂದೊಂದು ಗುಂಡು ಸೂಜಿ ಹಾಕ್ಕೊಳ್ಳುವ. ಹಾಕ್ಕೊಂಡ್ರೆ ಬಟ್ಟೆ ಜಾರುವುದಿಲ್ಲ. ನೋಡಿ ಒಳ ಸೈಡಲ್ಲಿ ಚುಚ್ಚಿದ್ದು ಇದು ಎದುರು ಸೈಡಿಗೆ, ಮೇಲೆ ಸೈಡ್ ಚುಚ್ಚಿದ್ದು ಹಿಂದ್ಗಡೆಗೆ.
ಅದು ನಮಗೆ ಗೊತ್ತಾಗ್ಲಿಕ್ಕೋಸ್ಕರ ಹಾಗೆ ಚುಚ್ಚು, ಮತ್ತೆ ಸ್ವಲ್ಪ ಜಾರೋದಕ್ಕೆ ಒಳ್ಳೆಯದಾಗ್ತದೆ ಹೀಗೆ ಚುಚ್ಕೊಂಡ್ರೆ. ಇದೇನು ಹೇಳಿದೆ, ಇದು ಹಿಂದ್ಗಡೆಗೆ ಅಂತ ಹೇಳಿದೆ ಅಲ್ಲ ನಾನು, ಇದು ಹಿಂದ್ಗಡೆಗೆ. ಈಗ ನೋಡಿ, ನಾವು ಬೆನ್ನು ಅಗಲ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು. ಈಗ ನೋಡಿ, ಇದು 5.5 ಇಂಚ್ ಉಂಟಾಗಲ್ಲ, 5.5 6 ಇಂಚ್ ಉಂಟು. ಈ 6 ಇಂಚನ್ನು ನಾವು ಅಗಲ ಇಟ್ಕೊಳ್ಬೇಕು. ಜಾಸ್ತಿ ಬೇಕಿದ್ರೆ ಜಾಸ್ತಿ ಇಟ್ಕೊಳ್ಬೋದು. 6.5 ಇಂಚ್ ಉಂಟು ನೋಡಿ, 6.5 ಇಂಚ್ ಉಂಟು. 6.5 ಇಂಚ್ ಅಂದರೆ ಒಳಗೆ ಅರ್ಧ ಇಂಚು ಮಡ್ಚು ಅಷ್ಟು ಉಂಟು. ನಾನು 6 ಇಂಚ್ ಇಟ್ಕೊಳ್ತೇನೆ, ತುಂಬ ಅಗಲ ನನಗೆ ಬೇಡ. ಅವರವರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೋದು. ಇಲ್ಲಿ ನಾವು ಮ್ಯಾನೇಜ್ ಮಾಡಿ 6 ಅಂದರೆ ಎಷ್ಟು ಅಗಲ, ಯಾವ ಕಡೆ ಎಷ್ಟು ಬೇಕು ಅಂತ ನೋಡಿ ಇಟ್ಕೊಳ್ಬೇಕು. ಹೀಗೆ ನಾವು 9 ಇಂಚ್ ಇಟ್ಕೊಂಡಿದ್ದೇವೆ ಇಲ್ಲಿಗೆ. ನೋಡಿ, ಇಲ್ಲಿಂದ ಇಲ್ಲಿಗೆ 9 ಇಂಚ್ ಇಟ್ಕೊಂಡಿದ್ದೇವೆ. ಹಾಗೆ ಇಲ್ಲಿ 6 ಇಂಚು. ಯಾಕಂದರೆ ಅದು ನಾವು ನೋಡಿ, ಈ ಗ್ಯಾಪಲ್ಲಿ 1 ಇಂಚ್ ಈಚೆ, ಈ ಗ್ಯಾಪಲ್ಲಿ 1 ಇಂಚ್ ಈಚೆ, ಅಂದರೆ ಒಟ್ಟು 6 ಇಂಚು ಆಗ್ತದೆ. 6.5 ಇಂಚ್ ಬರ್ತದೆ. ಮತ್ತೆ ಕಟ್ ಮಾಡುವಾಗ 6 ಇಂಚು ಮಾಡಿದರೆ ಸಾಕು. ಈಗ ನಾವು ಇದಕ್ಕೆ ಹೀಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ತಗೊಂಡೋದ್ರೆ ಸರಿ ಆಗ್ತದೆ. ಇಲ್ಲಿನೂ ಹಾಗೆ, ಅಂದರೆ ನಮಗೆ ಇಲ್ಲಿ ಅಗಲ ಜಾಸ್ತಿ ಬರೋದು ಬೇಡ, ಅಲ್ಲಿಗೆ ಕಟ್ಟಿಂಗಿಗೆ ಕರೆಕ್ಟ್ ಹೋದರೆ ಆಯಿತು. ನಾವು ಒಂದು ವೇಳೆ ಇಲ್ಲಿ ಮಾರ್ಕ್ ಮಾಡುವಾಗ ಈಚೆಯಿಂದ ಬಂದರೆ ಸ್ವಲ್ಪ ಈಚೆ ಮಾಡಿ ಕಟ್ ಮಾಡುವಾಗ ಕರೆಕ್ಟ್ ಮಾಡ್ಕೊಳ್ಳಿ. ನಾವೀಗ ಗುಂಡು ಸೂಜಿ ಹಾಕೋದ್ರಿಂದ ಬಟ್ಟೆ ಜಾರೋದಿಲ್ಲ, ಕರೆಕ್ಟಾಗಿರುತ್ತೆ. ಅದು ಜಾರಿದರೆ ಕರೆಕ್ಟ್ ಮಾಡಿ ಹಾಕ್ಕೊಳ್ಳಿ. ನಾನು ಇಡೀ ಫುಲ್ ವಿಡಿಯೋ ನಿಮಗೆ ಒಂದು ಸಲ ತೋರಿಸ್ಲಿಕ್ಕೆ ಆಗೋದಿಲ್ಲ. ನಾನು ಇವತ್ತು ಇಷ್ಟು ಕಟ್ ಮಾಡೋದು ನಾನು ನಿಮಗೆ ತೋರಿಸ್ತೇನೆ. ಮತ್ತು ಇನ್ನು ಕಟ್ ಮಾಡೋದನ್ನ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ. ನಮಸ್ಕಾರ.